ಚೀನಾ, ಇಟಲಿ, ಡೆನ್ಮಾರ್ಕ್ ಆಯಿತು. ಇದೀಗ ಕೊರೋನಾ ಎಫೆಕ್ಟ್ ಗಲ್ಫ್ ರಾಷ್ಟ್ರ ಕುವೈಟ್ ಸಂಪೂರ್ಣ ಸ್ತಬ್ಧವಾಗಿದೆ. ಮನೆಯಿಂದ ಯಾರು ಹೊರಬಾರದಂತೆ ಕುವೈಟ್ ಸರ್ಕಾರ ಸದ್ಯ ಆದೇಶ ಮಾಡಿದೆ. ಕೊರೋನಾ ಎಫೆಕ್ಟ್ಗೆ ಕುವೈಟ್ನಲ್ಲಿರುವ ಕರಾವಳಿಗರು ಅತಂತ್ರವಾಗಿದ್ದು, ಸರ್ಕಾರದಿಂದಲೇ ಕೆಲ ಘಟಕಗಳ ಮೂಲಕ ಆಹಾರ ಒದಗಿಸುವುದನ್ನು ಹೊರತುಪಡಿಸಿದರೆ ಯಾರೂ ಹೊರಗೆ ಬರುವಂತಿಲ್ಲ ಎಂಬ ಆದೇಶ ನೀಡಲಾಗಿದೆ. ಇನ್ನು ರಾಜ್ಯದ ಕರಾವಳಿ ಭಾಗದ 30,000ಕ್ಕೂ ಅಧಿಕ ಮಂದಿ ಕುವೈಟ್ನಲ್ಲಿದ್ದು ಆತಂಕದಲ್ಲಿದ್ದಾರೆ ಎಂಬ ಮಾಹಿತಿ ಇದೆ. ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಸರ್ಕಾರ ಬಂದ್ ಮಾಡಿದೆ. ಕುವೈಟ್ನ ರಸ್ತೆ, ಬೀಚ್, ಮಾಲ್ಗಳು ಮತ್ತು ಏರ್ಪೋರ್ಟ್ಗಳು ಜನರಿಲ್ಲದೆ ಖಾಲಿ ಹೊಡಿತಾ ಇದ್ದು, ಇಂದಿನಿಂದ ಬಸ್ ಸಂಚಾರವನ್ನು ಸಹ ಬಂದ್ ಮಾಡಲಾಗಿದೆ. ಅಗತ್ಯ ಸೇವೆ ನೀಡುವ ಇಲಾಖೆಯನ್ನು ಹೊರತುಪಡಿಸಿ ಸರ್ಕಾರದ ಎಲ್ಲಾ ಇಲಾಖೆ, ಬ್ಯಾಂಕ್, ಶಾಲಾ, ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಜನತೆಗೆ ಆಹಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. 60 ದಿನಕ್ಕೆ ಆಗುವಷ್ಟು ಸಂಗ್ರಹ ನಮ್ಮ ಜೊತೆ ಇದೆ ಎಂದು ಕುವೈಟ್ ಸರ್ಕಾರ ಹೇಳಿಕೊಂಡಿದೆ. ಇನ್ನು ಕುವೈಟ್ನಲ್ಲಿ ಇಲ್ಲಿಯವರೆಗೆ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ 100 ಕೇಸ್ ದಾಖಲಾಗಿದೆ. ಆದರೆ ಯಾರೂ ಮೃತಪಟ್ಟಿಲ್ಲ. ಆದರೂ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ದೇಶವನ್ನೇ ಬಂದ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಕುವೈಟ್ ನಿವಾಸಿ, ಅದೇ ರೀತಿ ಅನಿವಾಸಿ ಭಾರತೀಯ ಪರಿಷತ್ ಕುವೈಟ್ ಸದಸ್ಯರಾಗಿರುವಂತಹ ರಾಜ್ ಭಂಡಾರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜ್ ಭಂಡಾರಿ ಅವರು ನಮಸ್ತೆ. ಈಗ ಕುವೈಟ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು, ಕೊರೋನಾ ಅನ್ನುವಂತಹ ದೊಡ್ಡ ಮಹಾಮಾರಿ ದೊಡ್ಡ ಮಟ್ಟದಲ್ಲಿ ವಿಶ್ವದಾದ್ಯಂತ ವ್ಯಾಪಿಸ್ತಾ ಇದೆ. ಈಗ ಕುವೈಟ್ನಲ್ಲಿ ಅಕ್ಷರಶಃ ಬಂದ್ ಆಗ್ತಾ ಇದೆ ಎಲ್ಲವೂ, ಅಂಗಡಿ ಮುಂಗಟ್ಟುಗಳು, ಮಾಲ್ ಸೇರಿದಂತೆ ಎಲ್ಲವೂ ಕೂಡ. ಯಾವ ರೀತಿ ಇದೆ ಸರ್ ಸದ್ಯದ ಪರಿಸ್ಥಿತಿ? ನಮಸ್ತೆ ನಿತಿನ್ ಅವರೇ. ಆಕ್ಚುಲಿ ನಾನು ರಾಜ್ ಭಂಡಾರಿ ಕುವೈಟ್ ಇಂದ ಮಾತನಾಡ್ತಿದ್ದೇನೆ. ಇಲ್ಲಿ ಸದ್ಯಕ್ಕೆ ಪ್ಯಾನಿಕ್ ಆಗುವಂತ ಇಲ್ಲದ ಆತಂಕಗೊಳ್ಳುವಂತ ಯಾವುದೇ ಒಂದು ಸಿಚುವೇಶನ್ ಇಲ್ಲಿ ಇಲ್ಲ. ಗವರ್ಮೆಂಟ್ ಪ್ರಿಕಾಷನ್ ತೆಕ್ಕೊಂಡಿದೆ ಜನರ ಸುರಕ್ಷೆಗೋಸ್ಕರ. ವಿಷಯ ಏನಂತ ಹೇಳಿದ್ರೆ, ಈಗ ಕಳೆದ ಇದು ಮಾರ್ಚ್ 6ರಿಂದ ಇಲ್ಲಿ ಔಟ್ಸೈಡ್ ಇಂದ ಬರುವ ಎಲ್ಲ ಫ್ಲೈಟ್ ಬಂದ್ ಮಾಡಿದ್ದಾರೆ, ಫಸ್ಟ್ ವಿಷಯ. ಅದರ ನಂತರ ಈಗ ಬಂದವರಿಗೆ ಎಲ್ರಿಗೂ 14 ಡೇಸ್ ಅವರು ಲೀವ್ ಕೊಟ್ಟಿದ್ದಾರೆ. ಅವರ ಮನೆಯಲ್ಲೇ ಇರಬೇಕು. ಮನೆಯಲ್ಲಿ ಇದ್ದು 14 ಡೇಸ್ ನಂತರ ಅವರೊಂದು ಮೆಡಿಕಲ್ ಚೆಕಪ್ ಹೋಗಿ ನಂತರ ಅವರು ಡ್ಯೂಟಿ ಜಾಯಿನ್ ಮಾಡ್ಬೇಕು ಅಂತ ಒಂದು ಇದು ಆರ್ಡರ್ ಕೊಟ್ಟಿದ್ದಾರೆ. ಅದಲ್ಲದೆ ಎಲ್ಲ ಅಫಿಷಿಯಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ, ಅಫಿಷಿಯಲ್ ಸೆಕ್ಟರ್ ಅಲ್ಲಿ ಎಲ್ರಿಗೂ 15 ದಿವಸ ಲೀವ್ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ ಕಂಟಿನ್ಯೂ ಟಿಲ್ ಮಾರ್ಚ್ 26. ಅದರ ವಿಷಯ ಏನಂತ ಹೇಳಿದ್ರೆ, ಇದು ಯಾರಾದ್ರಲ್ಲಿ ಇನ್ ಕೇಸ್ ಇದ್ರೆ ಅದು ಹರಡಬಾರದು ಅಂತ ಹೇಳಿ ಅನ್ನೋ ಒಂದು ಉದ್ದೇಶದಿಂದ ಅವರು ಇದು ಕೊಟ್ಟಿದ್ದಾರೆ. ಯಾವುದೇ ಪ್ರಾಬ್ಲಮ್ಸ್ ಇಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಇದು ಅಂಗಡಿಗಳು, ಮೆಡಿಕಲ್ ಐಟಮ್ಸ್, ಫುಡ್ ಐಟಮ್ಸ್ ಮತ್ತೆ ರೆಸ್ಟೋರೆಂಟ್ಸ್ಗೆಲ್ಲ ಓಪನ್ ಉಂಟು. ಆದರೆ ರೆಸ್ಟೋರೆಂಟ್ಸ್ ಅಲ್ಲಿ ಕೂತ್ಕೊಂಡು ಊಟ ಮಾಡುವಾಗೆಲ್ಲ ಪಾರ್ಸಲ್ ತಗೊಂಡು ಹೋಗ್ಬೋದು ಅವರವರ ಮನೆಗೆ. ಅದಲ್ಲದೆ ಯಾವುದೇ ಒಂದು ಇದು ಆತಂಕಗೊಳ್ಳುವಂತ ಯಾವುದೇ ಒಂದು ಸನ್ನಿವೇಶ ಇಲ್ಲಿ ಇಲ್ಲ. ಜನರು ಅವರವರ ಮನೆಯಲ್ಲಿದ್ದಾರೆ. ನಿಮ್ಮ ಪ್ರೈವೇಟ್ ಗಾಡಿಯಲ್ಲಿ ಹೋಗ್ಬೋದು, ಆದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಂದ್ ಮಾಡಿದ್ದಾರೆ. ಪ್ರೈವೇಟ್ ಗಾಡಿಯಲ್ಲಿ ನಿಮ್ಮ ಕಾರಲ್ಲಿ, ನಿಮ್ಮ ಗಾಡಿಯಲ್ಲಿ ಹೋಗ್ಬೋದು ನಿಮ್ಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ. ಅನಗತ್ಯವಾಗಿ ಹೊರಗಡೆ ಜಾಸ್ತಿ ತಿರುಗಬೇಡ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಅವರ ಇಂಟೆನ್ಷನ್ ಏನಂತ ಹೇಳಿದ್ರೆ, 14 ದಿವಸದ ಒಳಗೆ ಇಲ್ಲಿ ಏನಾದ್ರೂ ಹೆಚ್ಚು ಕೇಸ್ ಇದ್ರೆ ಅದು ಗೊತ್ತಾಗ್ಬೇಕಂತ ಒಂದು ಇಂಟೆನ್ಷನ್. ಈಗ ಒಂದು 15 ನಿಮಿಷಕ್ಕಿಂತ ಮುಂಚೆ ಬಂದ ನ್ಯೂಸ್ ಏನಂತ ಹೇಳಿದ್ರೆ, ಟೋಟಲ್ 104 ಪೀಪಲ್ ಈಸ್ ಎಫೆಕ್ಟೆಡ್ ಬೈ ಕೊರೋನಾ ವೈರಲ್. ಅದರಲ್ಲಿ 4 ಪೀಪಲ್ ಕ್ಯೂರ್ ಆಗಿದ್ದಾರೆ. ಸೊ ಮೋಸ್ಟ್ ಆಫ್ ಪೀಪಲ್, ಅದರಲ್ಲಿ 99% ಜನರು ಇರಾನಿಂದ ಬಂದವರು, ಇರಾನ್ಗೆ ವಿಸಿಟ್ ಬಂದವರಲ್ಲಿ 99% ಇದ್ದಾರೆ. ಮತ್ತು ಅರಬ್ ಬಾಜಾನ್ ಅಂತ ಒಂದು ಈಜಿಪ್ಟ್ ಒಂದು ಜಾಗ ಉಂಟು, ಅಲ್ಲಿಗೆ ಹೋದವರಲ್ಲಿ 2-3 ಜನ ಇದ್ದಾರೆ. ಅದಲ್ಲದೆ ಲೋಕಲ್ ಆಗಿ ಇಲ್ಲಿ ಯಾವುದೇ ಒಂದು ಕೊರೋನಾ ಎಫೆಕ್ಟ್ ಈವರೆ ಸಂಭವಿಸಲಿಲ್ಲ. ಅದು ಸಂಭವಿಸಬಾರ್ದು ಅಂತ ಹೇಳಿ ಅವರು ಇಂಥ ಪ್ರಿಕಾಷನ್ ತಗೊಂಡಿದ್ದಾರೆ. ಅದಲ್ಲದೆ ಯಾವುದೇ ಆತಂಕಗೊಳ್ಳುವಂತ ಯಾವುದೇ ಇದಿಲ್ಲ ಇಂಡಿಯನ್ಸ್ಗೆ. ಅದಲ್ಲದೆ ಅವರು ಇನ್ನೊಂದು ವಿಷಯ ಮಾಡಿದ್ದಾರೆ, ಯಾರಿಗಾದ್ರೂ ಡೌಟ್ ಇದ್ರೆ ಅವರು ಹೋಗಿ ಚೆಕ್ಅಪ್ ಮಾಡಬಹುದು. ಯಾಕಂತ ಹೇಳಿದ್ರೆ ಕೊರೋನಾಕ್ಕಂತ ಒಂದು ಸಪ್ರೇಟ್ ಒಂದು ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. MOH ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಇದು ಸಪ್ರೇಟ್ ಒಂದು ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಇಂಡಿಯನ್ಸ್ಗೆ ಟ್ಯೂಸ್ಡೇ ಹೋಗ್ಬಹುದು. ಇವತ್ತು ಈಜಿಪ್ಷಿಯನ್, ನಾಳೆ ಸಿರಿಯನ್, ಲಿಬಿಯಾ ಎಲ್ಲ ಕಂಟ್ರಿ ಅವರಿಗೆ ಒಂದು ಸಪ್ರೇಟ್ ಒಂದು ದಿನ ಅಂತ ಕೊಟ್ಟಿದ್ದಾರೆ. ಅವರ ಇಂಡಿಯನ್ಸ್ನವರಿಗೆ ಬರುವ ಮಂಗಳವಾರ ದಿವಸ ಯಾರಿಗಾದ್ರೂ ಅವರ ಮೇಲೆ ಅವರಿಗೆ ಡೌಟ್ ಇದ್ರೆ ಅವರು ಹೋಗಿ ಅಲ್ಲಿ ಚೆಕಪ್ ಮಾಡ್ಬೋದು, ಅವ್ರ ಟೆಂಪರೇಚರ್ ಚೆಕಪ್ ಮಾಡ್ಬೋದು. ಇಲ್ಲಿ ಯಾವುದೇ ಅಂತ ಒಂದು ಗೊಂದಲಗಳಿಲ್ಲ. ಜನರು ದಯವಿಟ್ಟು ಎಲ್ಲೆಲ್ಲೂ ಸುರಕ್ಷವಾಗಿದ್ದಾರೆ. ಯಾರು ಆತಂಕ ಪಡಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿದ್ದವರ ಮನೆಯವರ ಊರಲ್ಲಿ ಯಾರಿದ್ದಾರೆ ಅವರು ಕೂಡ ಆತಂಕ ಪಡ್ಕೊಳ್ಬೇಕಂತ ಯಾವುದೇ ವಿಷಯ ಇಲ್ಲ. ಎವ್ರಿಥಿಂಗ್ ಇಸ್ ಅ ಫೈನ್ ಇಯರ್. ದೇವ್ರ ದಯೆಯಿಂದ ಇದೆಲ್ಲ ವಿಷಯ ಸಾಲ್ವ್ ಆಗ್ಬೋದು ಅಂತ ಹೇಳಿ ಕುವೈಟ್ ಗವರ್ಮೆಂಟ್ ದೇ ಟೇಕಿಂಗ್ ವಂಡರ್ಫುಲ್ ಸ್ಟೆಪ್ಸ್. ತುಂಬಾ ಒಳ್ಳೆ ಸ್ಟೆಪ್ ಗಳನ್ನು ತಗೊಳ್ತಿದ್ದಾರೆ ಜನರ ಸುರಕ್ಷೆಗೋಸ್ಕರ. ಸರ್, ಇತ್ತೀಚಿನ ನ್ಯೂಸ್ ಪ್ರಕಾರ
104 ಕೇಸಸ್ ಒಂಜಿ ಲೇಡಿ ಉಂಡು, ಶೀಸ್ ಇಂಡಿಯನ್ ನ್ಯಾಷನಾಲಿಟಿ, ಅನ್ಫಾರ್ಚುನೇಟ್ಲಿ ಅವರು ಭಾರತದವರು. ಆರು ಇಂಡಿಯನ್ ಅರಬ್ ಬೈದಿನ ಒಂಜಿ ಜನಟಪ್ಪ ಕಾಂಟ್ಯಾಕ್ಟ್ ಇರ್ತಾರೆ ಅಂಚ ಅರೆಗ್ಲ ಇನ್ಫೆಕ್ಟ್ ಆತನ ಒಂಜಿ ನ್ಯೂಸ್ ಉಂಡು, ಒಂಜಿ ಇಂಡಿಯನ್ಸ್ ಇನ್ ಕುವೈಟ್ ಬತ್ತ ನಾವು ನ್ಯೂಸ್ ಒನ್ ಲೇಡಿ ವಾಸ್ ಇನ್ಫೆಕ್ಟೆಡ್, ಶೀಸ್ ಇಂಡಿಯನ್. ಧನ್ಯವಾದಗಳು ರಾಜ್ ಭಂಡಾರಿ ಅವರೇ ತಮ್ಮೆಲ್ಲ ಮಾಹಿತಿಗೋಸ್ಕರ. ಇದು ಸದ್ಯದ ಪರಿಸ್ಥಿತಿ. ದೂರದ ಗಲ್ಫ್ ರಾಷ್ಟ್ರ ಕುವೈಟ್ನಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು, ಕೊರೋನಾ ಆತಂಕ ದೊಡ್ಡ ಮಟ್ಟದಲ್ಲಿದೆ, ಎಲ್ಲವೂ ಕೂಡ ಬಂದ್ ಆಗಿದೆ, ಸರ್ಕಾರ ಬಂದ್ ಮಾಡಿರುವಂಥದ್ದು. ಆದರೆ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಸದ್ಯದ ಮಾಹಿತಿ.